ಪಂಚಾಯತ್ ವತಿಯಿಂದ ಕೊರೋನಾ ನಿರ್ಮೂಲನಾ ಕಾರ್ಯಪಡೆ ಅದರ ಜಂಟಿ ಆಶಯದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಈ ಕೊರೋನಾಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಸಂಘಟನೆ ಮಾಡಿಕೊಂಡು ಬಂದಿರುವಂಥದ್ದು ತಮಗೆಲ್ಲ ಗೊತ್ತಿರುವ ವಿಚಾರ. ಇವತ್ತು ತಹಸೀಲ್ದಾರ್ ಹೊಸೊಬ್ಬರು ನಮ್ಮ ಉಳ್ಳಾಲ ತಾಲೂಕಿನ ಸಪ್ತರ್ಷಿ ಅಂತ ಗೊತ್ತಾಯ್ತು. ಅವರು 2-3 ವಿಚಾರಗಳನ್ನ ನಾನು ಅವರ ಬಗ್ಗೆ ಈಗ ಬರುವಾಗಲೇ ತಿಳಿದುಬಂತು. ಬಹಳ ಒಳ್ಳೆಯ ಕ್ರಿಯಾಶೀಲವಾಗಿ ಅವರ ವ್ಯಕ್ತಿತ್ವದೊಂದಿಗೆ ಎಲ್ಲರಿಗೂ ಪ್ರೋತ್ಸಾಹ, ಮಾರ್ಗದರ್ಶನ, ಸಹಕಾರವನ್ನು ಕೊಡ್ತಾ ಈ ಕೊರೋನಾ ನಿರ್ಮೂಲನೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಏನಾದರೂ ಕೂಡ ಒಂದೆರಡು ಮಾತು ನಮ್ಮ ಹರೇಕಳ ಪಂಚಾಯತ್ ಏನು ಮಾಡಿದೆ ಅಂತೇಳಿ ಡಾಕ್ಟರ್, ಏನಾಗಿದೆ ಇವತ್ತು ಗ್ರಾಮ ಪಂಚಾಯತ್ ಹರೇಕಳ ವಿನೂತನವಾದಂಥ ಕೆಲವೊಂದು ವಿಚಾರಗಳನ್ನು, ಧ್ಯೇಯಗಳನ್ನು ಇಟ್ಕೊಂಡು ಈ ಕಾರ್ಯಪಡೆ ಕೆಲಸ ಮಾಡ್ತಾ ಇದೆ. ಒಂದೊಂದು ವಿಷಯ ಹೇಳಲಿಕ್ಕೆ ಹೋದರೆ ನಮಗೆ ಆಶಾ ಕಾರ್ಯಕರ್ತರು ಒಳ್ಳೆ ರೀತಿಯಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ. ಸಿಸ್ಟರ್ ಡಾಕ್ಟರ್ ತಹಸೀಲ್ದಾರ್ ಮತ್ತು ಅಂಗನವಾಡಿ ಕಾರ್ಯಕರ್ತರು ಬಹಳ ಒಳ್ಳೆಯ ರೀತಿಯಲ್ಲಿ, ನಮ್ಮ ಡಾಕ್ಟರ್ ಅಂತೂ ಸುನೀತಾ ಅವರು ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಒಂದು ಒಟ್ಟಿನಲ್ಲಿ ಹೇಳುವುದಾದ್ರೆ ನಮ್ಮ ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಹೇಳೋದು ಒಬ್ಬ ಕ್ರಿಯಾಶೀಲ ಅಧ್ಯಕ್ಷರು, ಯುವಕರು, ಬಹಳ ನನಗಿಂತೂ ಪ್ರಾಯ ಕಡಿಮೆ, ಆದರೆ ಅವರ ಕಾರ್ಯವೈಶಲ್ಯ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಒಂದು ಮುಂದಾಳತ್ವ ಬಹಳ ಒಳ್ಳೆಯ ನಡೆನುಡಿ ಇರೋದು. ಹಾಗಾಗಿ ಅವರ ಮುಂದಾಳತ್ವದಲ್ಲಿ ನಮ್ಮದು ಪ್ರತಿ 3 ದಿನಕ್ಕೊಮ್ಮೆ ಝೂಮ್ ಸಭೆ ಸೇರಿ ಎಲ್ಲೆಲ್ಲಿ ಯಾವ ಮನೆಯಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಸಕ್ರಿಯ ಪ್ರಶ್ನೆಗಳಲ್ಲಿ ಏನು ತೊಂದರೆ ಇದೆ, ಹೋಮ್ ಐಸೋಲೇಷನ್ ಏನು ತೊಂದರೆಗಳಿದೆ, ಅಥವಾ ಕೋವಿಡ್ ಕೇರ್ ಸೆಂಟ್ರಲ್ಲಿ ಏನು ಸಮಸ್ಯೆಗಳಿದೆ, ಇದೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಒಂದು ಸ್ಪಾಟ್ ತಗೊಳ್ಳುವಂಥ ಈ ರೀತಿಯಲ್ಲಿ ಕೆಲಸ ಕಾರ್ಯಗಳು ಒಳ್ಳೆ ರೀತಿ ನಡೀತಾ ಇದೆ. ಹಾಗಾಗಿ ನಮ್ಮದು ಪ್ರಕರಣಗಳು ಜಾಸ್ತಿ ಆಗಲಿಲ್ಲ, ಅದು ಕಡಿಮೆನೇ ಆಗ್ತದೆ, ಇಳಿಮುಖ ಆಗ್ತಾ ಇದೆ. ಇಲ್ಲಿ ಆಶಾ ಕಾರ್ಯಕರ್ತರು ಫಸ್ಟ್ ಕಾಂಟ್ಯಾಕ್ಟ್ ಆಗ್ಬೋದು, ಸೆಕೆಂಡ್ ಕಾಂಟ್ಯಾಕ್ಟ್ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ. ನೀವು ನೋಡಿದರೆ ವಾಟ್ಸಪ್ಪಲ್ಲಿ ಗೊತ್ತಾಗ್ತದೆ, ಒಳ್ಳೆ ರೀತಿಯಲ್ಲಿ ಕೆಲಸಗಳಾಗ್ತದೆ. ಏನಾಗಲಿ ಇವತ್ತೊಂದು ಬಹಳ ಒಳ್ಳೆಯ ಕಾರ್ಯಕ್ರಮ, ಇವತ್ತು ಗೌರ್ಮೆಂಟ್ ನಮ್ಮ ಸರ್ಕಾರದ ಒಳ್ಳೆಯ ಕಾರ್ಯಕ್ರಮ ವೈದ್ಯರ ನಡೆ ಹಳ್ಳಿ ಕಡೆ ಎನ್ನುವಂಥ ಒಂದು ಧ್ಯೇಯದೊಂದಿಗೆ ಎಲ್ಲ ವೈದ್ಯಾಧಿಕಾರಿಗಳು ಎಲ್ಲೆಲ್ಲಿ ಈಗ ಭಯದ ವಾತಾವರಣ ಇದೆಯೋ ಅಲ್ಲಿಗೆ ಡಾಕ್ಟರ್ನವರೇ ಹೋಗಿ ಅವರಿಗೆ ಸ್ವಲ್ಪ ಜಾಗ್ರತೆಯನ್ನು ತುಂಬುವಂಥದ್ದು, ಧೈರ್ಯವನ್ನು ತುಂಬುವಂಥದ್ದು, ಅದರ ಮುಖೇನ ಒಟ್ಟಾರೆ ಅದರ ಮೂಲ ತತ್ವ ಏನಂತಂದ್ರೆ ಈ ಕೊರೋನಾವನ್ನು ಇಳಿಮುಖ ಮಾಡುವಂಥದ್ದು. ಹಾಗಾಗಿ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಇವತ್ತು ನಾವು ಸಜ್ಜಾಗಿದ್ದೇವೆ. ಅದು ಕೂಡ ಹರೇಕಳ ಗ್ರಾಮ ಪಂಚಾಯತ್ನಲ್ಲಿ ಇಲ್ಲಿ ನಮಗೆ ನಮ್ಮ ತಹಸೀಲ್ದಾರ್ ಸಪ್ತರ್ಷಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ. ಅವರನ್ನ ಕ್ರಿಯಾಶೀಲ ಅಧಿಕಾರಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಸರ್. ಈ ಒಂದು ಸಣ್ಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ನಮ್ಮ ಹರೇಕಳ ಗ್ರಾಮ ಪಂಚಾಯತ್ನ ಒಬ್ಬ ಯುವಕ, ಬಹಳ ಒಬ್ಬ ಕ್ರಿಯಾಶೀಲ, ಎಲ್ಲ ಈ ಪಂಚಾಯತ್ನ ಎಲ್ಲ ಸದಸ್ಯರುಗಳನ್ನು ಒಟ್ಟಿಗೆ ತಗೊಂಡು ಹೋಗುವಂಥದ್ದು ದೊಡ್ಡ ಕೆಲಸ. ಎಲ್ಲ ಉಪಾಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಎಲ್ಲರನ್ನು ಒಟ್ಟಿಗೆ ತಗೊಂಡು, ಮಾಜಿ ಅಧ್ಯಕ್ಷರುಗಳು ಎಲ್ಲರನ್ನು ಒಟ್ಟಿಗೆ ತಗೊಂಡು, ಈ ಅಧ್ಯಾಪಕರನ್ನು ಕೂಡ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡು ಒಟ್ಟಿನಲ್ಲಿ ಕೊರೋನಾವನ್ನು ನಿರ್ಮೂಲನೆ ಮಾಡಬೇಕು ಎನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ದುಡಿತಾ ಇರುವಂಥ ಬದ್ರುದ್ದೀನ್ ಅವರು ಫರೀದ್ನಗರ, ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು. ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಬಹಳ ಒಳ್ಳೆಯ ಡಾಕ್ಟರ್ ಅವರು, ಮೊನ್ನೆ ಒಂದು ಸುದ್ದಿ ಬಂತು, ನಾಟಕದಲ್ಲಿ ಒಬ್ಬರು ಡಾಕ್ಟ್ರು ಈಗ ಟ್ರಾನ್ಸ್ಫರ್ ಆಗ್ತಾರೆ, ಹೊಸೊಬ್ರು ಬರ್ತಾರೆ. ನಾನಪ್ಪ ಕೇಳಿದ್ದಾರೆ ಸುನೀತಾ ಮೇಡಮ್ ಅಂತ. ಇಲ್ಲ ಅವರು ಇರ್ತಾರೆ, ಅಲ್ಲೇ ಬರೋ ವಿಷಯ ಮನೆ ಯಾರೊಬ್ರು ಹೋಗ್ತಾರೆ, ಹೊಸೊಬ್ರು ಕುಂದಾಪುರದಿಂದ ಯಾವ ಕಡೆ ಬರ್ತಾರೆ ಅಂತ ಹೇಳಿ. ಇವತ್ತರಪ್ಪ ಯಾಕೆ ಕೇಳಿದ್ದು ಅಂತಂದ್ರೆ ಈ ರೀತಿಯಾಗಿ ಎಲ್ಲರನ್ನು ಕೂಡ ಒಂದು ಸಹಕಾರ ಯಾಚನೆ ಮಾಡಿಕೊಂಡು ಒಂದು ಒಳ್ಳೆ ರೀತಿ ನರ್ಸವರನ್ನ, ಸಿಸ್ಟರ್ನವರನ್ನ, ಅಂಗನವಾಡಿ ಕಾರ್ಯಕರ್ತರು ಆಶೆ ಒಟ್ಟಿಗೆ ತಗೊಂಡು ಹೋಗುವಂಥ ಒಬ್ಬರು ಡಾಕ್ಟರ್ ಅಂತಂದ್ರೆ ನಮ್ಮ ಡಾಕ್ಟರ್ ಸುನೀತಾ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಕೂಡ ಆತ್ಮೀಯವಾದ ಸ್ವಾಗತವನ್ನು. ಹಾಗೆ ನಮ್ಮ ವಿದ್ಯಾಸಂಸ್ಥೆ, ನಮ್ಮ ನ್ಯೂಪೋರ್ಟ್ ಸರ್ಕಾರಿ ಪ್ರೌಢ ಹಾಜಂಪುರ ಶಾಲೆಯ ಮುಖ್ಯ ಗುರುಗಳು, ನಮ್ಮ ಆತ್ಮೀಯರು ಮಾರ್ಗದರ್ಶಕರು ಲಕ್ಷ್ಮಣ್ ಅವರಿದ್ದಾರೆ, ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತ. ಹರೇಕಳ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾಗಿದ್ದ ಎಡವಣ್ಣ ಎಂ.ಎನ್. ಸರ್ ನಮ್ಮೊಂದಿಗಿದ್ದಾರೆ, ಅವರು ಕೂಡ ಆತ್ಮೀಯವಾದ ಸ್ವಾಗತವನ್ನು. ಮತ್ತೊಬ್ಬರು ನೋಡಲ್ ಶಿಕ್ಷಕರಾಗಿರುವಂತಹ ನಮ್ಮ ರಾಧಾಕೃಷ್ಣ ರೈಗಳು ನಮ್ಮೊಂದಿಗಿದ್ದಾರೆ, ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು. ಹಾಗೆ ನಮ್ಮ ಉಪಾಧ್ಯಕ್ಷರು ಇದ್ದಾರೆ ಎಲ್ಲ. ನನಗೆ ಅದೇ ಮಾಸ್ಕ್ ನೋಡಿ ಇವರ ಮೊದಲಿನ ಡೌಟೇ ಇತ್ತು, ಕಲ್ಯಾಣಿ ಅವರು ಬರಲಿಲ್ಲ. ಹಾಗೆ ಏನಾಗಲಿ ನಮ್ಮ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು, ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರು ಮೊನ್ನೆಯಿಂದ ಬಹಳ ಅಗಲಿಯರು ದುಡಿತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ. ಎಲ್ಲ ಸದಸ್ಯರಿಗೂ ಕೂಡ ಹೆಸರು ಹೇಳದೆ ಎಲ್ಲ ಸದಸ್ಯರು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ. ಅದರೊತ್ತಿಗೆ ನಮ್ಮ ವತ್ಸಲ ಮೇಡಮ್ ಇದ್ದಾರೆ, ಶುಭ ಮೇಡಮ್, ಅವರ ಹೆಸರು ಹೇಳದೆ ತಪ್ಪಾಯಿತು. ಬಹಳ ಒಳ್ಳೆ ರೀತಿಯಲ್ಲಿ ಆಕ್ಟಿವ್ ಆಗಿ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಬ್ಬರು ನಮ್ಮ ಆರೋಗ್ಯ ಕಾರ್ಯಕರ್ತರು, ವಿಶೇಷವಾಗಿ ನಮ್ಮ ಶುಭ ಮೇಡಮ್ ಆಗಿರ್ಬೋದು, ವತ್ಸಲ ಮೇಡಮ್, ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು. ಬಂದಿರುವಂಥ ಎಲ್ಲ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ನೀವೇ ನಮ್ಮ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸ್ತಾ ಇದ್ರಿ, ನಿಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸಿಕೊಂಡು ಹೊಸಕರನ್ನ ನಮ್ಮ ಆತ್ಮೀಯ ಮಿತ್ರ ಆಸಿಫ್ ಅವರು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ನನ್ನ ಸ್ವಾಗತ ಕಾರ್ಯಕ್ರಮ ಪೂರ್ಣಗೊಳಿಸ್ತೇನೆ. ಈಗ ಆಲ್ರೆಡಿ ಗೊತ್ತಿರೋಂಗೆ ಕೊರೋನಾ ಅನ್ನೋದು ಎಷ್ಟು ಮಾರಕವಾಗಿ ಎಲ್ಲ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಹರಡಿದೆ ಅಂತ ಗೊತ್ತು. ಇದು ತಡೆಯೋ ನಿಟ್ಟಿನಲ್ಲಿ ಸರ್ಕಾರ ಹೊಸ ಕಾರ್ಯಕ್ರಮವನ್ನು ಶುರು ಮಾಡಿಕೊಂಡಿದೆ. ಅದೇ ವೈದ್ಯರ ನಡೆ ಹಳ್ಳಿಯ ಕಡೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ಸಿಟಿಗಿನ್ನ ಹಳ್ಳಿಗಳಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಿದೆ ಮತ್ತು ಮುಂದೆ ಹೆಚ್ಚಾಗೋ ಸಾಧ್ಯತೆ ಇರೋದರಿಂದ ನಾವು ಈ ಕಾರ್ಯಕ್ರಮದ ಮುಖಾಂತರ ಕೋವಿಡನ್ನು ನಿಯಂತ್ರಣ ಮಾಡೋದೇ ಮುಖ್ಯ ಉದ್ದೇಶ ಆಗಿರೋಂಥ ಕಾರ್ಯಕ್ರಮ ಇದು.
ಸೊ ಇದೇನಂದರೆ ವೈದ್ಯರು ಪ್ರತಿಯೊಂದು ಹಳ್ಳಹಳ್ಳಿಗೂ ನಮ್ಮ ವೈದ್ಯರೇ ಹಳ್ಳಿಗೂ ಹೋಗ್ತಾರೆ. ಹಳ್ಳಿಯಲ್ಲಿ ಯಾವುದೇ ಒಂದು ಮನೆಯಲ್ಲಿ ಕೋವಿಡ್ ಪ್ರಕರಣ ಕಂಡು ಬಂದಿದ್ದಲ್ಲಿ ಆ ಮನೆಯನ್ನು ಭೇಟಿ ನೀಡಿ ಅಲ್ಲಿ ಪರಿಸ್ಥಿತಿ ಹೇಗಿದೆ, ಆ ವ್ಯಕ್ತಿ ಹೋಮ್ ಐಸೋಲೇಷನ್ಗೆ ಸೂಕ್ತ ಇದ್ದಾರಾ, ಕೋವಿಡ್ ಕೇರ್ ಸೆಂಟರ್ ಅಥವಾ ಹಾಸ್ಪಿಟಲೈಸೇಷನ್ ಆಗಬೇಕಾ, ಈ ಥರ ಒಂದು ಪರಿಶೀಲನೆ ಮಾಡಿ ಮತ್ತು ಅಲ್ಲಿ ಪ್ರಾಥಮಿಕ ಸಂಪರ್ಕದಲ್ಲಿರೋರನ್ನ ಪರೀಕ್ಷೆಗೆ ಒಳಪಡಿಸ್ಬೋದಾಗ್ಬೋದು. ಇಂಥ ಒಂದು ಕಾರ್ಯಕ್ರಮನ ಮಾಡೋದೇ ವೈದ್ಯರ ನಡೆ ಹಳ್ಳಿಯ ಕಡೆ ಅನ್ನೋ ಒಂದು ಕಾರ್ಯಕ್ರಮ. ಸೊ ಅದಕ್ಕೆ ಇವತ್ತು ನಮ್ಮ ಹರಿಕಾಳ್ ಗ್ರಾಮದಲ್ಲಿ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಮುಖಾಂತರ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಈಗ ಆಲ್ರೆಡಿ ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಕೋವಿಡ್ ಕಂಟ್ರೋಲ್ ಮಾಡ್ತಿದ್ದಾರೆ. ಅದು ಒಳ್ಳೆಯ ಸಂಗತಿನೇ. ಇನ್ನು ನಾವು ಇವರಿಂದ ಹೆಚ್ಚು ಏನು ಅಪೇಕ್ಷೆ ಪಡೋದಂದರೆ ಈ ಕಾರ್ಯಕ್ರಮಕ್ಕೆ ಇವತ್ತೇನು ಚಾಲನೆ ಕೊಡ್ತೀವಿ ಅದನ್ನು ತುಂಬ ಎಫೆಕ್ಟಿವ್ ಆಗಿ ಸದುಪಯೋಗ ಪಡಿಸ್ಕೋಬೇಕು ಅಂತ. ಏನಂದರೆ ಎಲ್ಲಿ ಪಾಸಿಟಿವ್ ಪ್ರಕರಣಗಳು ಬರ್ತದೆ ಅಲ್ಲಿ ನಮಗೆ ಮಾಹಿತಿ ನಮ್ಮ PHC ಅವರಿಗೆ ಮಾಹಿತಿ ಕೊಟ್ಟು ಅವ್ರ ಜೊತೆ ಒಂದು ಕೋಆರ್ಡಿನೇಷನಲ್ಲಿ ಇದ್ದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿದೆ. ಮತ್ತು ನಾನು ಇನ್ನೊಂದು ನಮ್ಮ VAಗಳು ಏನಿರ್ತಾರೆ ಆ ಕನ್ಸರ್ನ್ ವಿಲೇಜ್ ಅವರಿಗೆ ನೀವು ಒಂದು ಸ್ವಲ್ಪ ಅಪ್ಡೇಟ್ ಮಾಡಿ ಡಾಕ್ಟರ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಯಾವ ಹಳ್ಳಿಲಿ ಯಾವ ದಿನ ಇದು ಜಾರಿ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಮಾಹಿತಿ ಇಟ್ಕೊಂಡು ಅಲ್ಲಿ ಏನೇ ಇಶ್ಯೂಸ್ ಆಗದಂಗೆ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಹೋಗಬೇಕು ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಂತಲೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ದು. ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಬಂದರೆ ಹೇಳೋದಾದರೆ ಅವ್ರಿಗೆ ಆಲ್ರೆಡಿ ತುಂಬಾ ಕೆಲಸ ಮಾಡ್ತಿದ್ದಾರೆ. ಮೆಡಿಕಲ್ ಟೀಮ್ ಎಂಟೈರ್ ಏನಿದೆ ನಮ್ಮ ಆಶಾ ಕಾರ್ಯಕರ್ತರಿಂದ ಹಿಡಿದು ಡಾಕ್ಟರ್ವರೆಗೂ ತುಂಬ ಶ್ರಮವಹಿಸಿ ಕೆಲಸ ಮಾಡ್ತಿದ್ದಾರೆ. ಅದು ನಮ್ಮೆಲ್ರಿಗೂ ಗೊತ್ತಿದೆ. ಅದು ತುಂಬ ಸಂತೋಷದ ಸಂಗತಿ. ಆದರೆ ನಮಗೆ ಏನು ಇತ್ತೀಚಿನ ದಿನಗಳಲ್ಲಿ ಒಂದು ಸಮಸ್ಯೆ ಕಂಡು ಬರ್ತಿರೋದು ಏನಂದರೆ ಪ್ರಾಥಮಿಕ ಸಂಪರ್ಕಗಳನ್ನು ಟ್ರೇಸ್ ಔಟ್ ಮಾಡೋದರಲ್ಲಿ ಎಲ್ಲೋ ಕಡಿಮೆ ಆಗ್ತಾ ಇದೆ. ಸರ್ಕಾರದ ಆದೇಶದ ಗೈಡ್ಲೈನ್ಸ್ ಮುಖಾಂತರ ಒಬ್ಬ ವ್ಯಕ್ತಿಗೆ 30 ಜನನ ನಾವು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಂತ ತಗೋಬೇಕು ಅನ್ನೋ ಆದೇಶ ಇದೆ. ಇಲ್ಲಿ ನಾನು ಡಾಕ್ಟರ್ಸಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಅವರಿಗೆ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಂದರೆ ಏನು, ಯಾರೆಲ್ಲ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಂತ ಬರ್ತಾರೆ ಅನ್ನೋ ಒಂದು ಮಾಹಿತಿನ ನಮ್ಮ ಆಶಾ ವರ್ಕರ್ಸಿಗೆಲ್ಲನೂ ನೀವು ಕೊಡಬೇಕು ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಉದಾಹರಣೆ, ಪ್ರಾಥಮಿಕ ಸಂಪರ್ಕ ಅಂತ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಯಾರು ಇರಬಹುದು ಅಂದರೆ ಒಬ್ಬ ಪಾಸಿಟಿವ್ ಇರೋ ವ್ಯಕ್ತಿ ಜೊತೆ ಯಾರು 15 ನಿಮಿಷಕ್ಕಿಂತ ಹೆಚ್ಚು ಸಂಪರ್ಕದಲ್ಲಿ ಬರ್ತಾರೆ ಅವರು ಪ್ರಾಥಮಿಕ ಸಂಪರ್ಕಕ್ಕೆ ಬರ್ತಾರೆ. ಮತ್ತು ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಕಳೆದ 7 ದಿವಸಗಳ ಹಿಂದೆಯಿಂದ ವ್ಯಕ್ತಿ ಸಂಪರ್ಕಕ್ಕೆ ಯಾರೆಲ್ಲ ಬಂದಿರ್ತಾರೆ ಅವರೆಲ್ಲನೂ ಪ್ರಾಥಮಿಕ ಸಂಪರ್ಕಕ್ಕೆ ಬರ್ತಾರೆ. ಸೊ ಇವಾಗೇನು ನೀವು ಬರೀ 3 ಜನ 4 ಜನ ಮಾಡ್ತಾ ಇದ್ದೀರಲ್ಲ ಅದು ಜಾಸ್ತಿ ಆಗಬೇಕು. ಅವಾಗಷ್ಟೇ ನಾವು ಈ ಕೋವಿಡ್ ಏನು ಕೇಸಸ್ ರೇಸ್ ಆಗ್ತಿದೆಯಲ್ಲ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಚೈನ್ ಬ್ರೇಕ್ ಮಾಡಲಿಕ್ಕಾಗತ್ತೆ. ಯಾಕಂದರೆ ಎಷ್ಟೋ ಜನ ಪ್ರೈಮರಿ ಕಾಂಟ್ಯಾಕ್ಟ್ಸು ಅಸಿಂಪ್ಟಮ್ಯಾಟಿಕ್, ಏನು ರೋಗ ಲಕ್ಷಣಗಳೇ ಇರೋದಿಲ್ಲ, ಅವರು ಎಲ್ಲ ಕಡೆ ಓಡಾಡ್ತಿರ್ತಾರೆ, ಹರಡ್ತಾ ಇರ್ತಾರೆ. ನಾವು ಸಾಮಾನ್ಯವಾಗಿ ಯೋಚನೆ ಮಾಡಿದ್ರೆ ಇವತ್ತು ಒಂದು ಮನೆಯಲ್ಲಿ ಮಿನಿಮಮ್ 4 ರಿಂದ 5 ಜನ ಇರ್ತಾರೆ. ಆದರೆ ಒಬ್ಬ ವ್ಯಕ್ತಿಗೆ ಪಾಸಿಟಿವ್ ಬಂದು ನಾವು ಕೇಳಿದಾಗ ನಾನು ಒಬ್ಬನೇ ಇರೋದು, ಇಬ್ಬರೇ ಇರೋದು ಅಂತ ಹೇಳ್ತಾರೆ. ಸೊ ಅದು ಸ್ವಲ್ಪ ನೀವು ಕರೆಕ್ಟಾಗಿ ಪರಿಶೀಲನೆ ಮಾಡಿ ಸ್ವಲ್ಪ ಪ್ರೈಮರಿ ಕಾಂಟ್ಯಾಕ್ಟ್ಸ್ನ ಹೆಚ್ಚಿಸಬೇಕು, ಕರೆಕ್ಟಾಗಿ ಟ್ರೇಸ್ ಔಟ್ ಆಗಬೇಕು. ಈ ಎಲ್ಲ ಕೆಲಸ ಚೆನ್ನಾಗಿ ನಡೀತಾ ಇದೆ, ಈ ಪ್ರೈಮರಿ ಕಾಂಟ್ಯಾಕ್ಟದು ಸ್ವಲ್ಪ ಕಡಿಮೆ ಆಗಿದೆ. ಸೊ ನಾನು ನಮ್ಮ ಆಶಾ ವರ್ಕರ್ಸಿಗೆ ಹೇಳೋದೇನೆಂದರೆ ಸ್ವಲ್ಪ ಪ್ರೈಮರಿ ಕಾಂಟ್ಯಾಕ್ಟ್ಸ್ನ ಜಾಸ್ತಿ ಮಾಡಿ. ಹೇಗಿದ್ದರೂ ನೀವು ಮನೆ ಭೇಟಿ ಮಾಡ್ತೀರಿ, ನಿಮಗೆ ಗೊತ್ತಿರುತ್ತೆ. ಮತ್ತು ಅಕ್ಕಪಕ್ಕ ಮನೆಯವರಿಗೆ ನೋಟಿಫೈ ಮಾಡಿ, ಅವರಿಗೆ ತಿಳಿಸಿ ಇವರು ಎಲ್ಲೂ ಹೊರಗಡೆ ಹೋಗಬಾರ್ದು, ಪಾಸಿಟಿವ್ ಬಂದಿರೋರಾಗಿರ್ಬೋದು, ಅವ್ರ ಮನೆ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಹೊರಗಡೆ ಹೋಗಬಾರ್ದು. ಮತ್ತು ಅಕ್ಕಪಕ್ಕದವ್ರಿಗೆ ಮಾಹಿತಿ ಇರುತ್ತೆ ಆ ಮನೇಲಿ ಎಷ್ಟು ಜನ ಇದ್ದಾರೆ. ಈ ಥರ ಸ್ವಲ್ಪ ಮಾಹಿತಿ ತೊಗೊಂಡು ಪ್ರೈಮರಿ ಕಾಂಟ್ಯಾಕ್ಟ್ಸ್ನ ಜಾಸ್ತಿ ಮಾಡಿ ಮತ್ತು ಅವ್ರದ್ದು ಟೆಸ್ಟಿಂಗ್ ಜಾಸ್ತಿ ಮಾಡಿ. ಮತ್ತು 0th ಡೇ 7th ಡೇ 2 ಟೈಮ್ ಪ್ರೈಮರಿ ಕಾಂಟ್ಯಾಕ್ಟ್ ಟೆಸ್ಟ್ ಆಗಬೇಕು. 0th ಡೇ ಯಾರು ನೆಗೆಟಿವ್ ಬರ್ತಾರೆ ಅವರು 7th ಡೇಗೆ ಇನ್ನೊಂದು ಸತಿ ಟೆಸ್ಟ್ ಆಗಬೇಕು. ಈ ಥರ ಒಂದೆಲ್ಲ ಸ್ವಲ್ಪ ಮಾಹಿತಿ ನೀವು ಇಟ್ಟುಕೊಂಡು ಟೆಸ್ಟಿಂಗು ಜಾಸ್ತಿ ಮಾಡಬೇಕು, ಕಾಂಟ್ಯಾಕ್ಟ್ ಟ್ರೇಸಿಂಗು ಜಾಸ್ತಿ ಮಾಡಬೇಕು. ಮತ್ತು ಏನು ಇವತ್ತು ಒಂದು ಕಾರ್ಯಕ್ರಮ ಚಾಲನೆ ಮಾಡ್ತಾ ಇದ್ದೀವಿ ಅದನ್ನು ಉಪಯೋಗಿಸ್ಕೊಳ್ಬೋದು. ಇದಕ್ಕೆಲ್ಲನೂ ಇದು ನಿಮ್ಮ ಮುಖಾಂತರ ತುಂಬ ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಸೊ ನಾನು ಎಲ್ಲರಿಗೂ ಹೇಳೋದು ಏನಂದರೆ ನೀವೆಲ್ಲರೂ ಇಂಡಿವಿಜುವಲ್ ಆಗಿ ಇಲ್ಲಿವರೆಗೂ ನೀವೇನು ಮಾಡ್ತಿದ್ದೀರಾ ಅದನ್ನು ಮಾಡಿ, ಇನ್ನು ಈ ಕಾರ್ಯಕ್ರಮನೂ ಯಶಸ್ವಿಯಾಗಿ ಮಾಡಿಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಕಡೆಗೆ ಅದನ್ನು ಚಾಲನೆ ಕೊಟ್ಟು ತಹಸೀಲ್ದಾರ್ ಎಲ್ಲ ಕೂಲಂಕಷವಾಗಿ ಹೇಳಿದ್ದಾರೆ. ಈ ಪ್ರೋಗ್ರಾಮಲ್ಲಿ ನಮಗೆ ನಮ್ಮ ಕಾರ್ಯಪಡೆಯ ಎಲ್ಲ ಸದಸ್ಯರದ್ದು
ನಮಗೆ ಅವರದ್ದು ಭಾಗವಹಿಸುವಿಕೆ ಬೇಕಾಗಿದೆ. ಯಾಕೆಂದರೆ ನಿನ್ನೆ ನಾವು ಪಾವೂರಲ್ಲೆಲ್ಲ ಹೋಗಿದ್ದೇವೆ. ಕೆಲವು ಕಡೆ ತುಂಬ ಅಪೋಸ್ ಮಾಡ್ತಾರೆ. ಮಕ್ಕಳೆಲ್ಲ ಆ ಪಾಸಿಟಿವ್ ಮನೆಯಲ್ಲೇ ಆಟ ಆಡ್ತಾಯಿದ್ರು ಪಕ್ಕದ ಮನೆಯವರೆಲ್ಲ. ಬಟ್ ನಮ್ಮನ್ನು ನೋಡಿದ ತಕ್ಷಣ ಎಲ್ಲ ಓಡೋದ್ರು. ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅವರು ಆಗ್ತಾರೆ ಮಕ್ಕಳೆಲ್ಲ, ಬರೀ ಸೆಕೆಂಡ್ರಿ ಅಲ್ಲ, ಅವರು ಪ್ರೈಮರಿ ಅವ್ರದ್ದೆಲ್ಲ ಮಾಡಿಸಬೇಕಾಗ್ತದೆ. ಬಟ್ ನಮ್ಮ ತಂಡ ನಾವು ಲ್ಯಾಬ್ ಟೆಕ್ನಿಷಿಯನ್ಸ್, ಆಶಾ ಕಾರ್ಯಕರ್ತೆಯರು ಅಷ್ಟೇ ಹೋದರೆ ಜನ ಸ್ವಲ್ಪ ನಮಗೆ ತುಂಬ ರೆಸ್ಪಾನ್ಸ್ ಅಷ್ಟು ಕೊಡ್ತಾ ಇಲ್ಲ. ನಮ್ಮ ಕಾರ್ಯಪಡೆಯವರು ನಮ್ಮೊಟ್ಟಿಗೆ ಸಹಕರಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಆಶನವರಿಗೆ ಒಪ್ಪಿದಾಗ ನಾವೇನಷ್ಟು ಏನು ನಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಕೆಲವು ಕಡೆ ತುಂಬ ರೆಸಿಸ್ಟೆನ್ಸ್ ಇದೆ. ಈಗ ILI ಜ್ವರ ಶೀತ ಬಂದಾಗಲೂ ಅಷ್ಟೇ ನಾವು ಆಸ್ಪತ್ರೆಯಲ್ಲೇ ಸ್ವ್ಯಾಬ್ ಟೆಸ್ಟ್ ಮಾಡಿ ಅಂದರೂ ಈಗೆಲ್ಲ ಚೀಟಿಯನ್ನೇ ಬಿಸಾಡಿಬಿಟ್ಟು ಹೋದರು ನಮ್ಮ PSCಯಲ್ಲಿ. ನಮಗೆ ಅಂದರೆ ಅದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಮೇಡಮ್. ಕೆಲವು ವಿಷಯಗಳು ಅವ್ರು ಕೇಳೋದಿಲ್ಲ. ನಮಗೆ ಮದ್ದು ಬೇಡ ಏನೋ ಬೇಡ ಅಂದ್ಬಿಟ್ಟು ಚೀಟಿನೇ ಬಿಸಾಡಿಬಿಟ್ಟು ಹೋಗ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ಅಸಹಾಯಕರಾಗಿದ್ದೇವೆ. ನನ್ನ ಟೀಮೆಲ್ಲ ಇತ್ತು, ಲ್ಯಾಬ್ ಟೆಕ್ನಿಷಿಯನ್, ನಾನು ನಾಟಕಲ್ಲಿಂದನೂ ಕರ್ಕೊಂಡು ಬಂದಿದ್ದೆ ಇವತ್ತು ಟೆಸ್ಟ್ ಮಾಡಲಿಕ್ಕೆ. ಒಂದು 2-3 ಜನ ಹಾಗೆ ಹೋಗ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಸ್ವಲ್ಪ ನಮ್ಮ ಕಾರ್ಯಪಡೆಯವರಿಗೆ ಫೋನ್ ಮಾಡಿದರೆ ಯಾರಾದರೂ ಬಂದುಬಿಟ್ಟು ಸ್ವಲ್ಪ ನಮಗೆ ಸಹಕರಿಸಬೇಕಾಗಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇದು ಏನಾಗುತ್ತೆ ಅಂದರೆ ಬರೀ ಒಂದು ಟೀಮ್ ಮಾಡಿದ್ರೆ ಇದು ಕೆಲಸ ಯಶಸ್ವಿ ಆಗೋದಿಲ್ಲ. ನಮ್ಮ ಜನಪ್ರತಿನಿಧಿಗಳು ಕೈ ಜೋಡಿಸ್ಬೇಕು, ನಮ್ಮ ಅಧಿಕಾರಿಗಳು ಜೊತೆ ಬರ್ತಾರೆ, ಸಾಧ್ಯವಾದರೆ ನಮ್ಮ VAಗಳು ಬರ್ತಾರೆ. ಸ್ವಲ್ಪ ಜನಗಳಿಗೆ ಅವೇರ್ನೆಸ್ ಮೂಡಿಸ್ಬೇಕು. ಈಗ ಏನಾಗ್ತಾಯಿದೆ, ಬರ್ತಾ ಬರ್ತಾ ಮಕ್ಕಳಲ್ಲೂ ಜಾಸ್ತಿ ಆಗೋಕ್ಕೆ ನೀವು ನೋಡ್ತಾ ಇರಬಹುದು. ಹಾಗಾಗಿ ಮಕ್ಕಳನ್ನು ಸಹಿತ ನಾವು ಕೆಲವೊಮ್ಮೆ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇದ್ದಲ್ಲಿ ಅವ್ರನ್ನೂ ಪರೀಕ್ಷೆಗೆ ಒಳಪಡಿಸ್ಬೇಕಾಗಿರೋಂಥ ಸಂದರ್ಭ. ಎಷ್ಟೋ ಜನ ಏನು ಮಾಡ್ತಾರೆ, ತೋರಿಸ್ಕೊಳ್ದಲೇ ಕೊನೆಯ ಹಂತದಲ್ಲಿ ಪ್ರಾಣ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿಗೆ ತಲುಪ್ತಾರೆ. ಈ ಕಾಯಿಲೆಗೆ ಇಷ್ಟೇ ಮದ್ದು. ಯಾರು ಬೇಗ ತಪಾಸಣೆಗೆ ಒಳಪಟ್ಟು ಪಾಸಿಟಿವ್ ಇದ್ದು ಟ್ರೀಟ್ಮೆಂಟ್ ತೊಗೊಳ್ತಾರೆ, ಅವರು ಬೇಗ ಗುಣಮುಖರಾಗ್ತಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ಆರೋಗ್ಯ ಹಾನಿ ಆಗಲ್ಲ. ಈಗ ಮಾಧ್ಯಮದಲ್ಲೆಲ್ಲ ಬೇರೆ ರೀತಿ ನೋಡಿ ನಮ್ಮ ಜನಗಳು ಪಾಪ ಎದುರಿರ್ತಾರೆ. ಅವರಿಗೆ ಅದು ತಪ್ಪು ಕಲ್ಪನೆ. ನೀವು ಮುಂಚಿತವಾಗಿ ತೋರಿಸ್ಕೊಳ್ಳಿ, ಫಸ್ಟ್ ತಪಾಸಣೆ ಮಾಡಿಸಿ, ಟೆಸ್ಟ್ ಮಾಡಿಸಿ. ಪಾಸಿಟಿವ್ ಬಂದರೆ ಧೈರ್ಯಗೆಡೋ ಅಂಥದ್ದು ಏನೂ ಇಲ್ಲ ಇಲ್ಲಿ. ಅವರು ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಯಾರಿಗೂ ಇದು ಹಾನಿ ಆಗೋದಿಲ್ಲ, ಜೀವಹಾನಿ ಆಗಲ್ಲ. ಸೊ ಕೆಲವ್ರು ಏನು ಮಾಡ್ತಾರೆ, ನಂಗೆ ಡಯಾಬಿಟಿಸ್ ಮಾಧ್ಯಮದಲ್ಲಿ ನೋಡಿ ಎದುರಿರ್ತಾರೆ. ಅದಕ್ಕೆ ಅವರು ಡಯಾಬಿಟಿಸ್ ಇದ್ದರೆ ನನಗೇನೋ ಪ್ರಾಣ ಇದಾಗೋಗುತ್ತೆ ಅನ್ನೋ ಇದರಿಂದ ಅವರು ಟೆಸ್ಟಿಗೆ ಬರೋದಿಲ್ಲ. ಪ್ರಾಥಮಿಕ ಸಂಪರ್ಕ ಅಂತ ಗೊತ್ತಿದ್ರೂ ಟೆಸ್ಟಿಗೆ ಬರಲ್ಲ. ಇದೇನಂದರೆ ಅವರಿಗಲ್ಲಿ ಇರೋ ಭಯ. ಆ ಭಯನ ನಾವು ತೆಗ್ಸೋದು ಹೇಗೆ ಅಂದರೆ ಅವರಿಗೆ ಹೆಚ್ಚು ಮಾಹಿತಿ ಕೊಟ್ಟು ಧೈರ್ಯ ಕೊಡೋದ್ರಲ್ಲಿ. ಟೆಸ್ಟ್ ಮಾಡಿಸಿ ಪಾಸಿಟಿವ್ ಬಂದರೆ ಮನೆಯಲ್ಲಿರೋಕ್ಕೆ ಸೂಕ್ತ ಅವಕಾಶ ಇದ್ದರೆ ಮನೆಯಲ್ಲೇ ಇದ್ದು ಟ್ರೀಟ್ಮೆಂಟ್ ತೊಗೊಳ್ಳಿ. ಇಲ್ಲಾಂದರೆ ಕೋವಿಡ್ ಕೇರ್ ಸೆಂಟರಿಗೆ ಕಳಿಸ್ಕೊಡಿ. ಈಗ ನಿನ್ನೆ ತಾನೇ ನಾನು ಫಾದರ್ ಮುಲ್ಲರ್ ಕೋವಿಡ್ ಕೇರ್ ಸೆಂಟರ್ ಭೇಟಿ ಮಾಡಿದಾಗ ಅನ್ನಿಸ್ತು, ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಏನು ನಮ್ಮ ಜನ ಎದುರೋ ಅಂಥದ್ದಿಲ್ಲ. ಬೆಳಗ್ಗೆ ಎದ್ದರೆ ಅವರಿಗೆ ಯೋಗ ಮಾಡಿಸ್ತಾ ಇದ್ದಾರೆ, ಮತ್ತು ಮಾನಸಿಕ ವೈದ್ಯರನ್ನ ಕರೆಸಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲ ಈ ಥರ ಒಂದು ಆ್ಯಕ್ಟಿವಿಟೀಸು ಕೂಡ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಶುರು ಮಾಡಿದ್ದೀವಿ. ಜನ ಎದುರೋ ಅವಶ್ಯಕತೆ ಇಲ್ಲ ಇಲ್ಲಿ. ಅವ್ರು ಏನಂದರೆ ತಪಾಸಣೆ ಮಾಡ್ಕೋಬೇಕು.
ಬೇಕಾದ ಮಾತ್ರೆಗಳನ್ನು ನಾವು ಕೊಡ್ತಾ ಇದ್ದೇವೆ, ಹಾಕಿಸ್ಕೊಂಡು. ಮತ್ತೆ ನೀವೇನು ಕೇಳ್ತಾ ಶುಕ್ರವಾರ 28ರಿಂದ 45 ದಿನ ಕೋವ್ಯಾಕ್ಸಿನ್ ತಗೊಳ್ಬೇಕು. ಹಾಗೆ ಕೋವಿಡ್ ಶೀಲ್ಡ್ 84ರಿಂದ 116 ದಿನದೊಳಗೆ ತಗೋಬೇಕು. ಗಾಬರಿ ಪಡುವಂಥದ್ದು ಏನಿಲ್ಲ, ಅಷ್ಟು ದಿವಸದಲ್ಲಿ ಸೆಕೆಂಡ್ ಡೋಸ್ ಆಗುತ್ತೆ, ವ್ಯಾಕ್ಸಿನೇಟ್ ಆಗುತ್ತೆ. ಕೋವಿಡ್-19 ಇದರ ಬಗ್ಗೆ ಸರ್ಕಾರದಿಂದ ಜನರಿಗೆ ಧೈರ್ಯ ತುಂಬುವಂಥ ಒಂದು ವಿನೂತನವಾದ ಕಾರ್ಯಕ್ರಮ ವೈದ್ಯರ ನಡೆ ಹಳ್ಳಿ ಕಡೆ. ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲು ನಮ್ಮ ಗ್ರಾಮಕ್ಕೆ ಆಗಮಿಸಿದಂಥ ಉಳ್ಳಾಲ ತಾಲೂಕಿದರ ನೂತನವಾಗಿ ತಹಸೀಲ್ದಾರರಾಗಿ ಆಯ್ಕೆಯಾದಂಥ ತಹಸೀಲ್ದಾರರವರೇ, ಅದೇ ರೀತಿ ಆರೋಗ್ಯ ಅಧಿಕಾರಿಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಶಿಕ್ಷಕರೇ, ಕಿರಿಯ ಆರೋಗ್ಯ ಸಹಾಯಕಿಯರೇ, ಪಂಚಾಯತ್ ಸದಸ್ಯರೇ, ಆಶಾ ಕಾರ್ಯಕರ್ತರೇ, PA ಅವರೇ, ಅದೇ ರೀತಿ ಸೇರಿರುವಂಥ ಎಲ್ಲ ಮಿತ್ರರೇ, ಈ ಕೊರೋನಾ ಮಹಾಮಾರಿಯಿಂದ ನಮ್ಮ ಗ್ರಾಮ ಇಡೀ ರಾಜ್ಯ ದೇಶ ತತ್ತರಿಸಿದಂಥ ಈ ಸಂದರ್ಭದಲ್ಲಿ ಜನರನ್ನು ಮನವೊಲಿಸುವಂಥ ಒಂದು ಕಾರ್ಯಕ್ರಮ. ಯಾಕೆಂದರೆ ಈಗ ಮುಂಚೆ ಆಸ್ಪತ್ರೆಗೆ ಹೋದಾಗ ಗುಣಮುಖರಾಗಿ ಬರ್ತಾರೆ ಅಂತ ಹೇಳುವವರು ಈಗ ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿಯನ್ನು ಹೆದರುವಂಥ ಈ ಒಂದು ಕಾಲಘಟ್ಟದಲ್ಲಿ ನಾವು ಈ ಕೊರೋನಾ ರೋಗ ಬರದಾಗೆ ನಮ್ಮ ಗ್ರಾಮದಲ್ಲಿ ತಡೆಗಟ್ಟುವುದು ಮತ್ತು ಇದರ ಬಗ್ಗೆ ಸಂಬಂಧಪಟ್ಟಂಥ ಮುಂಚೆ ತೆಗೆದುಕೊಂಡಂತಹ ಎಲ್ಲ ಕಾರ್ಯಕ್ರಮಗಳಿಗೆ ವಿನೂತನವಾಗಿ ಇದೊಂದು ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆಯ ರೀತಿಯಲ್ಲಿ ಮಾಹಿತಿ ಕೊಟ್ಟಂಥ ತಹಸೀಲ್ದಾರವರು, ಅದೇ ರೀತಿ ನಾನು ಈ ಸಂದರ್ಭದಲ್ಲಿ ನಮ್ಮ ತಹಸೀಲ್ದಾರವರಿಗೆ ಒಂದು ಬೇಡಿಕೆ ಏನಂದರೆ, ನಮ್ಮ ಇಲ್ಲಿಯ ಗ್ರಾಮ ಸಹಾಯಕರಿಗೆ ಅಸಿಸ್ಟೆಂಟ್ ಇಲ್ಲ, ಅದರ ವ್ಯವಸ್ಥೆಯನ್ನು ತಾವು ಮಾಡಬೇಕಂತ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತೇನೆ. ಯಾಕೆಂದರೆ ಇದು ಬಹಳ ಒಂದು ಬಡ ಜನರು, ಕೂಲಿ ಕಾರ್ಮಿಕರಿಂದ ಕೂಡಿದಂಥ ಒಂದು ಗ್ರಾಮ. ಇಲ್ಲಿ ಬಂದಾಗ 3 ದಿವಸರವರು ಇಲ್ಲಿ VA ಅವರು ಇರ್ತಾರೆ. ಅವಾಗ ಸಂಬಂಧಪಟ್ಟ ಹಾಗೆ ಅದಕ್ಕೆ ಬೇಕಾದ ಇಲ್ಲಿ ಅವರಿಗೆ ಸಹಾಯಕರ ನೀವು ಆದಷ್ಟು ಬೇಗ ಒಂದು ನೇಮಕ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಕೊರೋನಾದ ಬಗ್ಗೆ ಹೇಳುವುದಿದ್ರೆ, ನಮ್ಮದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಗ್ರಾಮ ಪಂಚಾಯತ್, ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಇದರ ಸದಸ್ಯರು ಮತ್ತು ಕೊರೋನಾ ಕಾರ್ಯಪಡೆಯ ಸದಸ್ಯರ ಸಹಕಾರದಿಂದ ವಿನೂತನವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬಂದು, ಅದೇ ರೀತಿ ನಮ್ಮ ಕೊರೋನಾ ಪೀಡಿತರಾದ ಜನರು ಅವರು ಮನೆಯಿಂದ ಹೊರಗೆ ಬರಬಾರದಂಥ ಅವರಿಗೆ 15 ದಿವಸದವರೆಗಿನ ಎಲ್ಲ ರೇಷನ್ನ ವ್ಯವಸ್ಥೆಯನ್ನು 33 ಮನೆಗೂ ಸಹ ನಾವು ಮಾಡಿಕೊಟ್ಟಿದ್ದೇವೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಕೊರೋನಾದ ಬಗ್ಗೆ ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ನಾವು ಸಮೃದ್ಧವಾದ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ತಮಗೆ ಈ ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಾನ್ಯ ಶಾಸಕರಾದ UT ಖಾದರ್ ಅವರ ಆದೇಶದಂತೆ ಕರ್ನಾಟಕ ಸರ್ಕಾರದ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಆದೇಶದಂತೆ ವೈದ್ಯರ ನಡೆ ಹಳ್ಳಿ ಕಡೆ ಎಂಬಂಥ ಒಂದು ವಿನೂತನವಾದ ಕಾರ್ಯಕ್ರಮಕ್ಕೆ ಅರೇಕಲ ಗ್ರಾಮ ಪಂಚಾಯತ್ನಿಂದ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನೆಂದರೆ, ಕೊರೋನಾ ಪೀಡಿತರಾದಂತಹ ವ್ಯಕ್ತಿಗಳು, ಸೋಂಕಿತರು ಆಸ್ಪತ್ರೆಗೆ ಹೋಗಿ ಹೆದರುವಂಥ ಈ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಅವರ ಮನೆ ಬಾಗಿಲಿಗೆ ಬಂದು ಅವರಿಗೆ ಧೈರ್ಯ ತುಂಬುವಂಥ ಒಂದು ಕೆಲಸ ಮಾಡುವಂಥ ಈ ಒಂದು ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದ ಸದುಪಯೋಗವನ್ನು ಎಲ್ಲ ನಮ್ಮ ಗ್ರಾಮಸ್ಥರು ಪಡೆದುಕೊಂಡು
ಅದೇ ರೀತಿ ನಮ್ಮ ಕೊರೋನಾ ಕಾರ್ಯಪಡೆಯು ಇದನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ವೈದ್ಯರ ನಡೆ ಹಳ್ಳಿಯ ಕಡೆ. ಇವತ್ತು ನಾವು ಹರೇಕಳ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಮ್ಮ ಕಾರ್ಯಪಡೆಯ ಸದಸ್ಯರು ಎಲ್ಲರೂ ಭಾಗಿಯಾಗಿದ್ದಾರೆ. ನಾವು ಪಾಸಿಟಿವ್ ಬಂದ ಕೇಸಿಗೆ ಮನೆಯಲ್ಲಿ ವಿಸಿಟ್ ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಅವರಿಗೆ ಬೇಕಾದ ಸಲಹೆ ಸೂಚನೆಗಳನ್ನು ನೀಡಿದ್ದೇವೆ. ಮುಂದೆಯೂ ಪಾಸಿಟಿವ್ ಬಂದ ಕೇಸ್ಗಳಿಗೆ ನಾವು ಅವರ ಮನೆಗೆ ವಿಸಿಟ್ ಮಾಡಿ ಅವರ ಯಾವುದಾದ್ರೂ ಧೈರ್ಯ ತುಂಬುವ ವಿಚಾರದಲ್ಲಾಗಲಿ ಅಥವಾ ಯಾವುದೋ ಅವರಿಗೆ ಭಯ ಬರುವ ವಾತಾವರಣ ಇದ್ದಲ್ಲಿ ಅದಕ್ಕೆ ಸ್ಫೂರ್ತಿದಾಯಕವಾದ ಇದನ್ನು ಕೊಟ್ಟು ನಾವು ಕಾರ್ಯನಿರ್ವಹಿಸಲಿದ್ದೇವೆ. ಇದಕ್ಕೆ ನಮ್ಮ ಈ ಹರೇಕಳ ಗ್ರಾಮದ ಕಾರ್ಯಪಡೆಯು ನಮ್ಮೊಂದಿಗೆ ಇದ್ದು ಪೂರ್ಣ ಸಹಕಾರವನ್ನು ನೀಡಬೇಕಾಗಿ ಈ ಸಮಯದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಾವೀಗ ಒಂದು ಹಳ್ಳಿಯಲ್ಲಿದ್ದೇವೆ. ಹರೇಕಳ ಗ್ರಾಮದ ಒಂದು ಆಲಡ್ಕ ಎನ್ನುವಂಥ ಮೂರನೇ ವಾರ್ಡ್ ಅಲ್ಲಿ ಒಬ್ಬರು ನಮ್ಮ ಕೊರೋನಾ ಪೀಡಿತೆಯ ಮನೆಗೆ ಬಂದೆವು. ತಮಗೆಲ್ಲ ಈಗಾಗಲೇ ನಮ್ಮ ಅಧ್ಯಕ್ಷರು ಇದರ ಬಗ್ಗೆ ವಿವರಿಸಿದ್ದಾರೆ. ಈ ವೈದ್ಯರ ನಡೆ ಹಳ್ಳಿ ಕಡೆ ಅಂತೇಳಿ ಒಂದು ಒಳ್ಳೆಯ ಧ್ಯೇಯವಾಕ್ಯದೊಂದಿಗೆ ಒಂದು ಒಳ್ಳೆಯ ಯೋಜನೆಯನ್ನು ಇದು ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಇಂಪಾರ್ಟೆಂಟ್. ಇವತ್ತು ಎಷ್ಟೋ ಯೋಜನೆಗಳು ಬಂದಿರ್ಬೋದು, ಅದನ್ನು ಹಳ್ಳಿಯಲ್ಲಿ ಅದನ್ನು ಸರಿಯಾಗಿ ಸದುಪಯೋಗ ಮಾಡಿಸುವಂಥದ್ದು, ಜಾಗೃತಿ ಮೂಡಿಸುವ ನೆಲೆಯಲ್ಲಿ ಪ್ರತಿ ಮನೆಗಳಿಗೂ ಈ ಒಂದು ಉದ್ದೇಶ ಯೋಜನೆ ಹೋಗಬೇಕು ಅಂತಾದರೆ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಏನು ಕಾರ್ಯಪಡೆ ಅಂತೇಳಿ ಈಗ ರೂಪಿತ ಆಗಿದೆ, ಆ ಕಾರ್ಯಪಡೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದರೆ ಮಾತ್ರ ಇದು ಒಂದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ತದೆ. ಇಲ್ಲಿ ಮುಖ್ಯವಾಗಿ ಪ್ರತಿ ಮನೆಗೆ ಭೇಟಿ ಕೊಡುವಂಥದ್ದು. ಈಗಾಗಲೇ ಡಾಕ್ಟರ್ಗಳು ತುಂಬ ಮಂದಿ ಹೇಳೋದು ಏನಪ್ಪ ಅಂತಂದರೆ, ಯಾರು ಕೊರೋನಾ ಪೀಡಿತರಾಗ್ತಾರೆ ಅವರು ಮಾತ್ರ ಟೆಸ್ಟ್ ಮಾಡ್ತಾರೆ, ಪರೀಕ್ಷೆ ಮಾಡಿಕೊಳ್ತಾರೆ. ಅವರೊಟ್ಟಿಗೆ ಉಳಿದಿರುವಂಥ ಪ್ರಥಮ ಕಾಂಟ್ಯಾಕ್ಟ್ ಆಗಿರ್ಬೋದು, ದ್ವಿತೀಯ ಕಾಂಟ್ಯಾಕ್ಟ್ ಆಗಿರ್ಬೋದು, ಹತ್ತಿರದವರು ಅಥವಾ ಅವರು ಒಂದು ಅಂಗಡಿಗೆ ಹೋಗಿ ಬಂದರೆ ಅಥವಾ ಒಂದು ರೇಷನ್ ಅಂಗಡಿಗೆ ಹೋಗಿ ಬಂದರೆ ಅಲ್ಲಿ ಕೂಡ ಇವರಿಗೆ ಪೀಡಿತರಾಗಿದ್ದರೆ ಅಲ್ಲಿ ಯಾರೆಲ್ಲ ಹೋಗಿದ್ರು ಅವರು ಕೂಡ ಟೆಸ್ಟ್ ಮಾಡಬೇಕು. ಇದು ನಿಜವಾದ ಕ್ರಮ. ಎಲ್ಲರೂ ಎಲ್ಲರೂ ಹೆದರೋದು ಏನಂತಂದರೆ ಟೆಸ್ಟ್ ಮಾಡಿದ ಕೂಡಲೇ ತುಂಬ ಸಕ್ರಿಯ ಪ್ರಶ್ನೆ ಇದು ಜಾಸ್ತಿ ಆಗ್ತದೆ ಅಂತೇಳಿ. ಅದೆಲ್ಲ ನಿಜವಾಗಿ ನಾವು ಹೇಳೋದು ಏನಂತಂದರೆ, ಪ್ರತಿಯೊಬ್ಬರು ಕೂಡ ಯಾರು ಕೊರೋನಾ ಪೀಡಿತರಿದೆ ಅವರೊಟ್ಟಿಗೆ ಪ್ರಥಮ ಕಾಂಟ್ಯಾಕ್ಟ್ ಮತ್ತು ಸಂಪರ್ಕ ಮತ್ತು ದ್ವಿತೀಯ ಸಂಪರ್ಕದವರು ಎಲ್ಲೆಲ್ಲ ಹೋಗಿದ್ದಾರೋ ಅವರೆಲ್ಲ ಟೆಸ್ಟ್ ಮಾಡಿಕೊಂಡ್ರೆ ನಾವು ಇದು ಕೊರೋನಾ ಇದನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಈ ನೆಲೆಯಲ್ಲಿ ಇವತ್ತು ನಮ್ಮ ಈ ಹರೇಕಳ ಗ್ರಾಮ ಪಂಚಾಯತ್ನಲ್ಲಿ ಇದನ್ನು ಆದಷ್ಟು ಬೇಗ, ನಿಮಗೆಲ್ಲ ಗೊತ್ತಿದೆ, ಇವತ್ತು ಪಂಚಾಯತ್ ಲೆವೆಲಲ್ಲಿ ನೋಡ್ಲಿಕ್ಕೆ ಹೋದರೆ ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆಯ ಹೆಸರು ಪಡೆದಿದೆ ಇವತ್ತು ಹರೇಕಳ ಗ್ರಾಮ ಪಂಚಾಯತ್. ಯಾಕೆ ಅಂತಂದರೆ ಏನು ಯೋಜನೆಗಳುಂಟು ಅದನ್ನು ಬಹಳ ನಮ್ಮ ಮಾನ್ಯ ಶಾಸಕರು ಯು ಟಿ ಖಾದರ್ ಅವರು ಅದಕ್ಕೆ ಎಲ್ಲ ಯೋಜನೆಗೆ ರೂಪಿಸುವಾಗುವಂತೆ ಎಲ್ಲ ಗ್ರಾಮ ಪಂಚಾಯತ್ಗಳು ಕೂಡ ಭೇಟಿ ಕೊಟ್ಟು ಸರಿಯಾಗಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಆ ನಿರ್ದೇಶನ ಮುಖೇನ ಇವತ್ತು ಹಳ್ಳಿಯಲ್ಲಿ ಒಳ್ಳೆಯ ಕೆಲಸಗಳು ಆಗ್ತಾ ಇದೆ. ಆ ನೆಲೆಯಲ್ಲಿ ಇವತ್ತು ಹರೇಕಳ ಗ್ರಾಮ ಪಂಚಾಯತ್ನವರಿಗೆ ಏನು ಯೋಜನೆಯನ್ನು ಪ್ರಾರಂಭ ಮಾಡಿದ್ದೇವೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ, ಪ್ರತಿ ದಿನ ಕೂಡ ಇದು ನಡೀತದೆ. ಒಟ್ಟಾರೆಯಾಗಿ ಇದನ್ನು ಹರೇಕಳದಲ್ಲಿ ಕೊರೋನಾ ಮುಕ್ತ ಗ್ರಾಮವನ್ನಾಗಿ ಮಾಡುವಲ್ಲಿ ನಾವೆಲ್ಲರೂ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸಕ್ಸಸ್ ಆಗ್ತದೆ, ಯಶಸ್ಸು ಆಗ್ತದೆ ಖಂಡಿತ. ಇವತ್ತು ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಉಪಾಧ್ಯಕ್ಷರಾಗಿರ್ಬೋದು, ಸದಸ್ಯರುಗಳು ಆಗಿರ್ಬೋದು, ಬಹಳ ಹಗಲಿರುಳು ದುಡಿತಾ ಇದ್ದಾರೆ. ಆಶಾ ಕಾರ್ಯಕರ್ತರು ಆಗಿರ್ಬೋದು, ವೈದ್ಯಾಧಿಕಾರಿಗಳು ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಒಳ್ಳೆಯ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಇವರೆಲ್ಲರ ಸಾಮೂಹಿಕ ಪ್ರಾರ್ಥನೆಯಿಂದಾಗಿ ನಾವು ಇವತ್ತು ಖಂಡಿತ ಈ ಮಹಾಮಾರಿಯನ್ನು ಈ ಗ್ರಾಮದಿಂದ ಹೊರದೂಡಿಸುವಂಥದ್ದು, ಹಾಗೆ ರಾಜ್ಯದಿಂದ ಹಾಗೆ ರಾಷ್ಟ್ರದಿಂದ ಇಡೀ ಜಗತ್ತಿನಿಂದಲೇ ಹೋಗುವಲ್ಲಿ ಈ ಒಂದು ಸಣ್ಣ ಮಟ್ಟಿನ ಗಾಂಧೀಜಿಯವರ ಕಲ್ಪನೆ ಇದ್ದಾಗೆ ಹಳ್ಳಿ ಉದ್ಧಾರ ಆದಾಗ ಮಾತ್ರ ಅದು ರಾಜ್ಯ ರಾಷ್ಟ್ರ ಉದ್ಧಾರ ಆಗ್ತದೆ. ಆ ನೆಲೆಯಲ್ಲಿ ಇವತ್ತು ಪ್ರಾರಂಭಗೊಂಡಂಥ ಈ ಒಂದು ಯೋಜನೆ ಬಹಳ ಯಶಸ್ವಿಗೊಳ್ಳಿ ಅಂತೇಳಿ ಶುಭವನ್ನು ಹಾರೈಸ್ತೇವೆ. ಧನ್ಯವಾದಗಳು.